ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಹೆಬ್ರಿ ತಾಲೂಕಿನ ಭೂ ಅವ್ಯವಹಾರದ ವಿರುದ್ಧ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮತ್ತು ತಂಡ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ರೈತರಿಂದ 67.94 ಎಕರೆ ಕೃಷಿ ಭೂಮಿಯನ್ನ ಸಚಿವರ ಆಪ್ತರಾದ ವಿದ್ಯಾ ಸುವರ್ಣ ಗಜಾನಂದ ದಂಪತಿ ಒಟ್ಟು 4.15 ಕೋಟಿ ರೂಪಾಯಿಗೆ ಖರೀದಿಸಿದ್ದರು. ಇದೀಗ ಅದೇ ಜಮೀನನ್ನ 5-6 ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಖರೀದಿಸಲಿರುವ ಸರ್ಕಾರದ ವಿರುದ್ಧ ಮಾತನಾಡಿದ ಮುತಾಲಿಕ್, ಖರೀದಿ ಪ್ರಕ್ರಿಯೆ ನಡೆಸಿದರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಲಿದೆ. ಜಮೀನು ಕೊಟ್ಟ ರೈತರಿಗೆ ದೊಡ್ಡ ಅನ್ಯಾಯವಾಗುತ್ತೆ. ಬೇನಾಮಿ ಹೆಸರಿನಲ್ಲಿ ಆಸ್ತಿ ಅವ್ಯವಹಾರ ಆಗಿದೆ ಎಂಬ ಸಂಶಯ ಕೂಡ ಇದೆ. ಸ್ಥಳೀಯ ಶಾಸಕ, ಪ್ರಭಾವಿ ಮಂತ್ರಿ ಈ ಅವ್ಯವಹಾರದ ಹಿಂದೆ ಇದ್ದಾರೆ ಎಂದು ಹೆಸರು ಹೇಳದೆ ಆರೋಪಿಸಿದರು. ಕೋಟಿ 15 ಲಕ್ಷದ್ದು ಇನ್ನದು ಸರ್ಕಾರ ಕಡೆಯಿಂದ ಎಷ್ಟಾಗುತ್ತೆ ಗೊತ್ತಿಲ್ಲ. 50 ಕೋಟಿ ತನಕ ಹೋಗ್ಬೋದು. ಮತ್ತು ಮುಖ್ಯವಾಗಿ ಬೇನಾಮಿ ಮತ್ತು ಏನೊಂದು ಇದಾಗಿದೆ ಹೆಬ್ರಿ ತಾಲೂಕಿನ ಶಿವಪುರ ಕೆರೆಬೆಟ್ಟು ಗ್ರಾಮದಲ್ಲಿ 67 ಎಕರೆ 94 ಸೆಂಟ್ಸ್ ಬೇನಾಮಿ ಹೆಸರಿನಲ್ಲಿ ಇಬ್ಬರಲ್ಲಿ ಒಂದು ದಾಖಲೆ ಆಗಿದೆ, ಖರೀದಿಯಾಗಿದೆ. ಸೊ ಇದು ವ್ಯವಸ್ಥಿತವಾಗಿ ಅಲ್ಲಿ 53 ರೈತರನ್ನು ಮೋಸ ಮಾಡಿ, ಒತ್ತಾಯ ಮಾಡಿ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿದ್ದಾರೆ. 4 ಕೋಟಿ 15 ಲಕ್ಷ ರೂಪಾಯಿಗೆ ಖರೀದಿ ಆಗಿದೆ. ಈಗ ಅದೇ ಜಾಗ ಇಂಡಸ್ಟ್ರಿಯಲ್ ಏರಿಯಾ ಅಂತನ್ನುವಂಥ ಡಿಕ್ಲೇರ್ ಮಾಡಿ 4-5 ಪಟ್ಟು ಅದರ ದುಡ್ಡನ್ನು ಸರ್ಕಾರ ಕಡೆಯಿಂದ ತಗೊಳ್ಳುವಂಥದ್ದು ವ್ಯವಸ್ಥಿತವಾದಂಥ ಒಂದು ಹುನ್ನಾರ ನಡೆದಿದೆ. ಸೊ ಇದನ್ನು 2 ದಿನದ ಮುಂಚೆ DC ಅವರಿಗೂ ಕೊಟ್ಟಿದ್ದೀವಿ. ಇವತ್ತು ಲೋಕಾಯುಕ್ತ ಪ್ರಮುಖರಿಗೆ, ಉಡುಪಿಯ ಲೋಕಾಯುಕ್ತರಿಗೆ ಇದನ್ನು ಒಪ್ಪಿಸಿದ್ದೀವಿ. 1 ವಾರದ ಒಳಗಡೆಗೆ ಇದರ ಸಂಪೂರ್ಣವಾದಂಥ ತನಿಖೆ ಆಗಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು.